ನನ್ನನ್ನ ಬೆಳೆಸಿದವರು ಒಂದು ಪೇಜಾವರ ಸ್ವಾಮಿಗಳು, GL ಆಚಾರ್ಯರು, ಅನಂತರಾಮರಾಯರು. ಅವರು ಬಂಗಾರದ ಮನುಷ್ಯ ಹೌದು, ಆಭರಣದಂತಹ ವ್ಯಕ್ತಿತ್ವವನ್ನ ಅವರು ರೂಢಿಸಿಕೊಂಡಿದ್ದಾರೆ. GL ಆಚಾರ್ಯರ ಅಂಗಡಿ ಅಂತಂದ್ರೆ ಅದು ಬಂಗಾರ ಖರೀದಿ ಮಾಡುವವರಿಗೆ ಮಾತ್ರ ಅದು ಸಂಪರ್ಕ ಕೇಂದ್ರ ಅಲ್ಲ, ಊರಿನ ಕೆಲವು ಪ್ರಮುಖರಿಗೆಲ್ಲ ಅದೊಂದು ಕಟ್ಟೆ. ಯಾರು ಬಂದರೂ ಕೂಡ ಅವರು ಸಿಡುಕು ಮಾಡುವಂತ ವ್ಯಕ್ತಿ ಅಲ್ಲ. ದೇವಸ್ಥಾನದ ಬ್ರಹ್ಮಕಲಶ ಇರಲಿ ಅಥವಾ ಶಾಲೆ ಕಟ್ಟುವಂಥದ್ದಿರಲಿ ಅಥವಾ ಯಾವುದೇ ಬೇರೆ ಕಾರ್ಯಕ್ರಮಗಳಿರಲಿ, ಅದಕ್ಕೆ ಅಧ್ಯಕ್ಷರು GL ಆಚಾರ್ಯ ಆದ್ರೆ ನಾವು ಊರಿಗೆ ಗಟ್ಟಿ ಧೈರ್ಯದಿಂದ ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂತ ಒಂದು ಮನೋಭಾವನೆ ಎಲ್ಲರಲ್ಲಿ ಇತ್ತು. ಆ ಒಂದು ಕಾಲ ಹೇಗಿತ್ತು ಅಂತ ಕೇಳಿದ್ರೆ, ಧಾರ್ಮಿಕವೋ ಅಥವಾ ಇನ್ನಿತರ ಕಾರ್ಯಕ್ರಮ ಇದ್ರೆ ಪೇಜಾವರ ಸ್ವಾಮಿಗಳು ಇರ್ಬೇಕು, ಇನ್ನೊಂದು ವೀರೇಂದ್ರ ಹೆಗ್ಡೆಯವರು ಇರ್ಬೇಕು, ಇನ್ನೊಂದು GL ಆಚಾರ್ಯ ಇರ್ಬೇಕು. ಅದು ಕೇವಲ ಅವರ ಹಣದಿಂದ ಬಂದದ್ದಲ್ಲ, ಅದಕ್ಕಿಂತ ಮೀರಿದ ಅವರ ವ್ಯಕ್ತಿತ್ವದಿಂದ ಅವರು ಗಳಿಸಿದಂತ ಒಂದು ಸಂಪಾದನೆ. ಅವರು ಕೊಡುವಂತದ್ದು ಕೂಡ ಹಾಗೆ ಸಭೆಯಲ್ಲಿ ಘೋಷಣೆ ಮಾಡುವ ವ್ಯಕ್ತಿ ಅಲ್ಲ. ಅವರು ನೇಮಿರಾಜ್ ಅವರ ಜೊತೆಗೆ ಕಲಾರಂಗದ ಒಂದು ಟೀಮ್ ಅನ್ನು ಕೂಡ ಅವರು ಮುನ್ನಡೆಸಿದ್ದಾರೆ. ಈ ಭಾಗದ ಎಲ್ಲ ಶಾಲೆಗಳಲ್ಲಿ GL ಆಚಾರ್ಯರ ಹೆಸರು ಇವತ್ತಿಗೂ ಇದೆ. ಯಾರೇ ಗಣ್ಯರು ಪುತ್ತೂರಿಗೆ ಬರಲಿ ಅವರಿಗೆ ಎಲ್ಲ ಆತಿಥ್ಯಲ್ಲಿ ಅಂತ ಕೇಳಿದ್ರೆ GL ಆಚಾರ್ಯರಲ್ಲಿ. ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಹೇಗಿರ್ತದೆ ಅಂತ ಹೇಳಿದ್ರೆ, ಬಳಸಿಕೊಳ್ಳುವವರೇ ಹೆಚ್ಚು, ಬೆಳೆಸುವಂತಹ ವ್ಯಕ್ತಿಗಳು ಕಡಿಮೆ. GL ಆಚಾರ್ಯರು ಬೆಳೆಸುವ ವ್ಯಕ್ತಿತ್ವ. ನಮ್ಮ ಏನು ಉದ್ಯಮ ಇದೆಯೋ ಅದರ ಜೊತೆಗೆ ಅವರನ್ನ ಬಳಸಿಕೊಳ್ಳಿಲ್ಲ ಅಂತಾದ್ರೆ ನಾಳೆ ಅವರದೊಂದು ಚಿಂತನೆ ಬೇರೆ ಇರ್ತದೆ, ಅವರ ದಾರಿಯೇ ಬೇರೆ ಇರ್ತದೆ. ಈ ಊರು ಒಳ್ಳೇದಿಲ್ಲ, ಮಡಿಕೇರಿ ಬಾರಿ ಒಳ್ಳೇದುಂಟು, ಬಾರಿ ತಂಪು, ಅಲ್ಲಿಗೆ ಹೋಗೋಣ ಅಥವಾ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಹೋಗಿ ಅಲ್ಲಿ ಕೂಡ ಕೂತ್ಕೊಂಡು ಇವರು ಇದನ್ನ ಕಂಟ್ರೋಲ್ ಮಾಡಬಹುದಿತ್ತು, ಮಾಡ್ಲಿಲ್ಲ. ನಾನು ಅವರಲ್ಲಿ ಕಂಡುಕೊಂಡ್ರೆ ನಮ್ಮೊಟ್ಟಿಗೆ ಅವರು ಪ್ರತಿ ಹಳ್ಳಿಗಳಿಗೆ ಬಂದು ಈ ಮಠದ ಬ್ರಹ್ಮಕಲಶ ಪ್ರತಿಷ್ಠಾಪನಾ ಮಹೋತ್ಸವದ ಖರ್ಚಿಗೆ ಬೇಕಾಗಿ ಅವರು ಕಲೆಕ್ಷನ್ ಮಾಡಿದರು. ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇಂಥ ಒಂದು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇದ್ರೆ ಆ ಸಂಸ್ಥೆ ಬೆಳೀತದೆ. ಕೆಟ್ಟ ಶಬ್ದಗಳನ್ನಾಗಲಿ ಯಾವುದಾದ್ರೂ ಒಬ್ಬರನ್ನು ದೂರುದಾಗಲಿ ಅವರ ಬಾಯಲ್ಲಿ ಬರ್ತಿರ್ಲಿಲ್ಲ. 1981ನೇ ಇಸವಿಯಲ್ಲಿ ಅವರನ್ನು ಪುತ್ತೂರು ವಿಶ್ವ ಪರಿಷತ್ತಿನ ಅಧ್ಯಕ್ಷರಾಗಿ ನಾವು ಮಾಡಿದೆವು. ಅವರು ಕೊಟ್ಟಂತ ಸಹಕಾರವನ್ನು ಅವರು ಯಾರ ಹತ್ರ ಹೇಳ್ತಿರ್ಲಿಲ್ಲ. ಇವತ್ತು ರಾಘವೇಂದ್ರ ಮಠ ಆಗಲಿ ನಮ್ಮ ವಿಶ್ವ ಪರಿಷತ್ತಿನ ಒಂದು ಸ್ಥಾಪನೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟವರು ಅವರು. ಅವರಿಗೆ ಅಸೌಖ್ಯದಲ್ಲಿದ್ದರೂ ಕೂಡ ಗುರುವಾರ ದಿವಸ ಡ್ರೈವರ್ ಕೈಯಲ್ಲಿ ಹಿಡ್ಕೊಂಡು ಮಠಕ್ಕೆ ಬಂದು ಒಂದು ಸುತ್ತಾಕಿ ಹೋಗ್ತಾ ಇದ್ರು. ಅವರು ಮಾಡಿದಂತ ಕೆಲಸವನ್ನು ಎಲ್ಲರೂ ಒಪ್ಪಲೇಬೇಕಾದ್ದು. GL ಆಚಾರ್ಯ ಜನ್ಮ ಶತಮಾನೋತ್ಸವ ಸಮಿತಿ ಜಂಟಿ ಆಶ್ರಯದಲ್ಲಿ GL ಆಚಾರ್ಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಇದೀಗ 3ನೇ ಗೋಷ್ಠಿ ನಡೆಯಲಿದೆ. ವಿಷಯ GL ಆಚಾರ್ಯರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆ. ವಿಷಯ ಮಂಡನೆ ಮಾಡಲಿರುವವರು ನಾರಾಯಣ ಭಟ್ ಟಿ ರಾಮಕುಂಜ ಅವರು. ನಾರಾಯಣ ಭಟ್ ಟಿ ರಾಮಕುಂಜರವರು ವೇದಿಕೆಗೆ ಆಗಮಿಸಿ ಆಸನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದು ಗೌರವ ಉಪಸ್ಥಿತಿಯಲ್ಲಿ ಇರುವವರು ಶ್ರೀ ಯು ಪೂವಪ್ಪರವರು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸುಧನು ಆಚಾರ್ಯರವರು ವೇದಿಕೆಗೆ ಆಗಮಿಸಿ ಗೌರವ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ನಾರಾಯಣ ಭಟ್ ಟಿ ರಾಮಕುಂಜರವರು ಸಂಪನ್ಮೂಲ ವ್ಯಕ್ತಿಗಳು. ಹಾಗೆ ಇವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಸಾಹಿತಿಗಳು, ಪ್ರಥಮ ಕಡಬ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಉತ್ತಮ ಸಂಪನ್ಮೂಲ ವ್ಯಕ್ತಿಗಳು, ಉತ್ತಮ ವಾಗ್ಮಿಗಳು, GL ಆಚಾರ್ಯ ಅವರ ಒಡನಾಡಿಗಳು. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಹಾರ, ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಬಲರಾಮ ಆಚಾರ್ಯ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಧನು ಆಚಾರ್ಯರವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ ಧನ್ಯವಾದಗಳು. ಇಂದು ಗೌರವ ಉಪಸ್ಥಿತರಿದ್ದಾರೆ ಶ್ರೀ ಯು ಪೂವಪ್ಪರವರು, ಧಾರ್ಮಿಕ ಮುಂದಾಳುಗಳು, ಕಲ್ಲಾರಿಯ ರಾಘವೇಂದ್ರ ಮಠ ಇದರ ಸ್ಥಾಪಕರು, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಮಾತ್ರವಲ್ಲದೆ GL ಆಚಾರ್ಯ ಅವರ ಒಡನಾಡಿಗಳು. ಸರ್ ತಮಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಅವರಿಗೂ ಕೂಡ
ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ ಧನ್ಯವಾದಗಳು. ಇನ್ನು ಗೌರವ ಉಪಸ್ಥಿತರಿರುವವರು ಸುಧನ್ವ ಆಚಾರ್ಯರವರು, ಅವರಿಗೂ ಕೂಡ ಐಟಕ ಸರ್ ಶಾಲು. ಮುಕ್ತ ಮನದ ಮನಸ್ಸಿನ ನಿಷ್ಕಲ್ಮಶ ಹೃದಯ ಜಿಯಲ್ಲಾಚಾರ್ಯ ಅವರಿಗೆ, ಅವರ ಆತ್ಮಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ನಾನೊಂದು 4 ಮಾತುಗಳು. ಆತ್ಮೀಯರೇ, ಸ್ನಾನ ಕಡೆಗೆ ಮಾಡಬಾರ್ದಂತೆ, ಊಟವೂ ಕಡೆಗೆ ಮಾಡಬಾರ್ದಂತೆ. ಹಾಗೆಂತ ಇಲ್ಲಿ ಕುಳಿತಿರ್ತಕ್ಕಂತಹ ಜಿಯಲ್ಲಾಚಾರ್ಯ ಅವರ ಗಟ್ಟಿ ಒಡನಾಡಿಗಳು ಈಗಲೂ ಆ ಕುರ್ಚಿಗೆ ಅಂಟಿಕೊಂಡು ಕುಳಿತಿದ್ದೀರಾ. ತುಂಬಾ ಸಂತೋಷ ಆಗಿದೆ. ನಿಮ್ಗೆ ನನ್ನ ಮೊದಲ ನಮಸ್ಕಾರಗಳು. ಇದು ಯಾಕೆಂದ್ರೆ ಅಂತ ಪ್ರೀತಿ ಇದ್ದಾಗ ಮಾತ್ರ ಈ ರೀತಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ. ನನ್ನನ್ನ ಬೆಳೆಸಿದವರು ಒಂದು ಪೇಜಾವರ ಸ್ವಾಮಿಗಳು, ಜಿಯಲ್ಲಾಚಾರ್ಯರು, ಅನಂತರಾಮರಾಯರು, ಇಜ್ಜಾವ ಸುಬ್ರಾಯರು ಅಂತ ಇದ್ರು. ಅವರು ಬಹಳ ಆಪ್ತ ಒಡನಾಡಿ. ಬಲರಾಮಾಚಾರ್ಯರಿಗೆ ಗೊತ್ತಿದೆ. ಅವರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆಗೋದಿದ್ರು ಒಂದು ಚೀಲ ಹಾಕೊಂಡು ಅಲ್ಲಿಯ ವ್ಯವಸ್ಥೆಗಳನ್ನ ಮಾಡಿಸುವರು ಇಜ್ಜಾವ ಸುಬ್ರಾಯರು. ನಾನು 20ನೇ ವರ್ಷದಲ್ಲಿ ಉದ್ಯೋಗಕ್ಕೆ ಸೇರಿದಾಗ ನನ್ನನ್ನು ಕರ್ಕೊಂಡು ಬಂದು ಜಿಯಲ್ಲಾಚಾರ್ಯರ ಹತ್ತಿರ ಪರಿಚಯಿಸಿ ಅವರ ಒಡನಾಟಕ್ಕೆ ಹಚ್ಚಿದವರು ಇಜ್ಜಾವ ಸುಬ್ರಾಯರು. ಆವತ್ತಿನಿಂದ ಅವರ ಕೊನೆಯ ದಿನದವರೆಗೂ ಕೂಡ ಬಹಳ ಒಡನಾಟ ಇತ್ತು. ಅದು ಎಷ್ಟು ಅಂತ ಅದನ್ನು ಇವತ್ತು ಹೇಳುವಷ್ಟು ಇಲ್ಲಿ ಸಮಯ ಇಲ್ಲ. ಇವತ್ತು 3 ಮುಖಗಳ ಮೂಲಕ ಅವರ ವ್ಯಕ್ತಿತ್ವವನ್ನ ಇಲ್ಲಿ ಬಿತ್ತರಿಸುವಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಒಡನಾಟ ಇದ್ರೂ ಕೂಡ ಕೆಲವೊಮ್ಮೆ ಆ ವ್ಯಕ್ತಿಗಳ ಹಿಂದಿನ ಸಾಧನೆ ಏನಂತ ಗೊತ್ತಿರುವುದಿಲ್ಲ. ನಾನು ಅವರ ಬಗ್ಗೆ ಒಂದು ಲೇಖನ ಬರ್ತಿದ್ದೆ. ಅದನ್ನ ತುಂಬಾ ಜನ ಓದಿದವರು ಜಿಯಲ್ಲಾಚಾರ್ಯ ಅಂತ ಗೊತ್ತಿದೆ, ದೊಡ್ಡ ಸಂಪತ್ತಿದೆ ಅವರಲ್ಲಿ, ಅದು ಗೊತ್ತಿದೆ. ಆದ್ರೆ ಅವ್ರದ್ದು ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ತುಂಬಾ ಜನ ನನ್ನಲ್ಲಿ ಹೇಳಿದ್ರು. ಅಂದ್ರೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಒಂದು ಮುಖ ಮಾತ್ರ ಗೊತ್ತಿರ್ತದೆ, ಆ ಒಳಗಿನ ಎಲ್ಲ ಸಂಗತಿಗಳು ಗೊತ್ತಿರುವುದಿಲ್ಲ. ಇಂಥ ಕಾರ್ಯಕ್ರಮಗಳ ಮೂಲಕ ಅದು ಪುತ್ತೂರಿನ ಜನತೆಗೆ ಪರಿಚಯ ಆಗ್ತಾ ಇದೆ. ಮಾತ್ರ ಅಲ್ಲ, ನಮ್ಮ ವ್ಯಕ್ತಿತ್ವವನ್ನು ಕೂಡ ಸ್ವಲ್ಪ ಹೊರಗೆ ಹಚ್ಚಿಕೊಳ್ಳಿಕ್ಕೆ ಇದೊಂದು ಅವಕಾಶ ಆಗ್ತದೆ ಅಂತ ನಾನು ತುಂಬಾ ಸಂತೋಷ ಪಟ್ಟಿದ್ದೇನೆ. ಜಿಯಲ್ಲಾಚಾರ್ಯರನ್ನ ಎಲ್ಲರೂ ಹೇಳ್ತಾರೆ ಬಂಗಾರದಂತ ಮನುಷ್ಯ ಅಂತ. ಹೌದು, ಅವರು ಬಂಗಾರದ ಮನುಷ್ಯ ಹೌದು. ಆಭರಣದಂತಹ ವ್ಯಕ್ತಿತ್ವವನ್ನ ಅವರು ರೂಢಿಸಿಕೊಂಡಿದ್ದಾರೆ. ಕೇವಲ ಬಂಗಾರ ಇದ್ರೆ ಅದನ್ನು ಯಾರು ಇಷ್ಟಪಡೋದಿಲ್ಲ. ಅದು ಆಭರಣ ಆದಾಗ ಅದನ್ನ ಸ್ತ್ರೀಯರು ಮಾತ್ರ ಅಲ್ಲ, ಪುರುಷರು ಕೂಡ ಖುಷಿ ಪಡ್ತಾರೆ ಅದನ್ನ. ಅಂತ ಒಂದು ಆಭರಣದಂತಹ ವ್ಯಕ್ತಿತ್ವ ಜಿಯಲ್ಲಾಚಾರ್ಯರದ್ದು. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ತುಂಬಾ ವಿಶಾಲವಾದ ವ್ಯಾಪ್ತಿಯುಳ್ಳ ಒಂದು ವಿಷಯವನ್ನು ಕೊಟ್ಟಿದ್ದೀರಿ. ಸಾಮಾಜಿಕ ಕಾರ್ಯಗಳ ಬಗ್ಗೆ, ಒಂದು ಧಾರ್ಮಿಕ, ಸಾಮಾಜಿಕ. ಸ್ವಲ್ಪ ಉಳಿದವರೆಲ್ಲ ಕೈ ಆಡಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ. ಆದ್ರೂ ಕೂಡ ನನಗೆ ಸಾಕಷ್ಟು ವಿಷಯಗಳು ಬೇಕಾದಷ್ಟಿದೆ. ಹಾಗೆಂತ ತುಂಬಾ ಮಾತಾಡೋದಿಲ್ಲ, ಹಸಿವಿನ ಸಮಯ. ಒಂದು 4 ಮಾತುಗಳನ್ನು ಮಾತ್ರ ಆಡ್ಲಿಕ್ಕೆ ಸಂತೋಷ ಪಡ್ತೇನೆ. ಸುಮಾರು 70, 80, 90ನೇ ಇಸ್ವಿಯ ಸಮಯ. ಕೋರ್ಟ್ ರೋಡಿನಲ್ಲಿ ಕೆಳಗೆ ಇಳಿದಾಗ ಸುಮಾರು 10 ಅಡಿ 12 ಅಡಿ ಅಗಲದೊಂದು ಚಿಕ್ಕ ಕೊಠಡಿ. ಅದರಲ್ಲಿ ಜಿಯಲ್ಲಾಚಾರ್ಯರು ಕೂತ್ಕೊಂಡಿರುವಂತದ್ದು ಮಾರ್ಗದಲ್ಲಿ ಹೋಗುವಾಗಲೇ ಕಾಣಿಸ್ತಾ ಇತ್ತು. ಹೊರಗಡೆ 2 ಮರದ ಕುರ್ಚಿಗಳು, ಸ್ವಲ್ಪ ಹೊತ್ತು 2-3 ಜನ ಕೂತ್ಕೊಳ್ಳುವಂತ ಕುರ್ಚಿಗಳು. ಇದು ಇವತ್ತಿಗೂ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಮಾತ್ರ ಅಲ್ಲ, ಜಿಯಲ್ಲಾಚಾರ್ಯರ ಅಂಗಡಿ ಅಂತಂದ್ರೆ ಅದು ಬಂಗಾರ ಖರೀದಿ ಮಾಡುವವರಿಗೆ ಮಾತ್ರ ಅದು ಸಂಪರ್ಕ ಕೇಂದ್ರ ಅಲ್ಲ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು ತಾಲೂಕು ಅಥವಾ ಬಂಟ್ವಾಳದ ಒಂದು ಭಾಗ, ಇವರೆಲ್ಲರಿಗೂ ಕೂಡ ಅದೊಂದು ಸಂಪರ್ಕ ಕೇಂದ್ರ. ಹೇಗಿತ್ತು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ. ಒಂದು ಕಾರ್ಡ್ ಬರೆಯೋದು,
ನಾನು 10ನೇ ತಾರೀಕು ನಿಮ್ಮ ಅಂಗಡಿಗೆ ಜಿಯಲ್ಲಾಚಾರ ಅಂಗಡಿಗೆ ಹೋಗ್ತೇನೆ, ಆ ದಿವಸ ನೀವು ಕೂಡ ಅಲ್ಲಿ ಬನ್ನಿ ಅಂತ. ಹಾಗೆ ಊರಿನ ಕೆಲವು ಪ್ರಮುಖರಿಗೆಲ್ಲ ಅದೊಂದು ಕಟ್ಟೆ, ಬಂಗಾರದ ಕಟ್ಟೆ ಅಲ್ಲ, ಮಾತಿನ ಕಟ್ಟೆ ಕೂಡ ಆಗಿತ್ತು. ಈ ರೀತಿ ಊರಿನವರಿಗೆಲ್ಲ ಒಂದು ಸಂಪರ್ಕ ಕಲ್ಪಿಸಬಲ್ಲಂತ ಕೇಂದ್ರ ಅಂತ ಹೇಳಿದ್ರೆ ಜಿಯಲ್ಲಾಚಾರ್ಯರ ಅಂಗಡಿ. ಆ ಮೂಲಕ ಜಿಯಲ್ಲಾಚಾರ್ಯರಿಗೂ ಅವರನ್ನ ತಿಳ್ಕೊಳ್ಳಿಕ್ಕೆ ಆಯ್ತು, ಅವರಿಗೂ ಜಿಯಲ್ಲಾಚಾರ್ಯರನ್ನ ತಿಳ್ಕೊಳ್ಳಿಕ್ಕೆ ಆಯ್ತು. ಯಾರು ಬಂದರೂ ಕೂಡ ಅವರು ಸಿಡುಕು ಮಾಡುವಂತ ವ್ಯಕ್ತಿ ಅಲ್ಲ, ನಗು ನಗುತ್ತಾ ಮಾತಾಡುವಂತ. ಆ ಫೋಟೋದಲ್ಲಿ ಇವತ್ತಿಗೂ ಕಾಣುತ್ತಾರೆ. ಅದೇ ರೀತಿಯ ವ್ಯಕ್ತಿತ್ವ ಅವರದು ಕೊನೆಯವರೆಗೂ ಅವರಲ್ಲಿತ್ತು. ನಂಬಿಕೆ ಹೇಗೆ ಬಂತು ಅಂತ ಕೇಳಿದ್ರೆ, ನಂಬಿಕೆ ಕೇವಲ ಬಂಗಾರದ ವ್ಯಾಪಾರ ಸಾಕಾಗುವುದಿಲ್ಲ. ಜಿಯಲ್ಲಾಚಾರ ಅಂತ ಹೇಳಿದ್ರೆ ಆ ಸಂಪರ್ಕ ಬಂದಾಗ ಎಲ್ಲರಿಗೂ, ಊರಿನವರಿಗೆ ದೇವಸ್ಥಾನದ ಬ್ರಹ್ಮಕಲಶ ಇರಲಿ, ಅಥವಾ ಶಾಲೆ ಕಟ್ಟುವಂಥದ್ದಿರಲಿ, ಅಥವಾ ಯಾವುದೇ ಬೇರೆ ಕಾರ್ಯಕ್ರಮಗಳಿರಲಿ, ಅದಕ್ಕೆ ಅಧ್ಯಕ್ಷರು ಜಿಯಲ್ಲಾಚಾರ ಆದ್ರೆ ನಾವು ಊರಿಗೆ ಗಟ್ಟಿ ಧೈರ್ಯದಿಂದ ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂಥ ಒಂದು ಮನೋಭಾವನೆ ಎಲ್ಲರಲ್ಲಿ ಇತ್ತು. ಬಂದವರೆಲ್ಲ ಅವರ ಆತ್ಮೀಯರು, ಒಡನಾಡಿಗಳು ಇವರನ್ನು ಕರೆದು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರನ್ನಾಗಿಯೋ ಅಥವಾ ಗೌರವಾಧ್ಯಕ್ಷರನ್ನಾಗಿಯೋ ಮಾಡಿದರು. ಆ ಒಂದು ಕಾಲ ಹೇಗಿತ್ತು ಅಂತ ಕೇಳಿದ್ರೆ, ನಮ್ಮ ಕರಾವಳಿ ಕರ್ನಾಟಕದ ಒಂದು 4-5 ಜಿಲ್ಲೆಗಳಲ್ಲಿ ಪೇಜಾವರ ಸ್ವಾಮಿಗಳು ಒಂದು ಕಾರ್ಯಕ್ರಮ, ಧಾರ್ಮಿಕವೋ ಅಥವಾ ಇನ್ನಿತರ ಕಾರ್ಯಕ್ರಮ ಇದ್ರೆ ಪೇಜಾವರ ಸ್ವಾಮಿಗಳು ಇರಬೇಕು, ಇನ್ನೊಂದು ವೀರೇಂದ್ರ ಹೆಗ್ಡೆಯವರು ಇರಬೇಕು, ಇನ್ನೊಂದು ಜಿಯಲ್ಲಾಚಾರ್ಯ ಇರಬೇಕು. ಈ 3 ವ್ಯಕ್ತಿತ್ವಗಳು ಆ ವೇದಿಕೆಯಲ್ಲಿ ಇದ್ರೆ ಅದೊಂದು ಕರಾವಳಿ ಕರ್ನಾಟಕದ ಒಂದು ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ನಂಬಿಕೊಂಡಿದ್ದಂತ ಕಾಲ, ಸುಮಾರು 2000ನೇ ಇಸವಿಯವರೆಗೆ. ಇದು ಇವತ್ತಿಗೂ ಕೂಡ ನನಗೆ ನೆನಪಾಗ್ತಾ ಇದೆ. ಅದು ಕೇವಲ ಅವರ ಹಣದಿಂದ ಬಂದದ್ದಲ್ಲ, ಅದಕ್ಕಿಂತ ಮೀರಿದ ಅವರ ವ್ಯಕ್ತಿತ್ವದಿಂದ ಅವರು ಗಳಿಸಿದಂತ ಅದೊಂದು ಸಂಪಾದನೆ. ಈಗಾಗಲೇ ತುಂಬಾ ಜನ ಹೇಳಿದ್ರು, ಮಗು ಮನಸ್ಸು, ಅದು ಪೇಜಾವರ ಶ್ರೀಗಳದ್ದು ಹಾಗೆ. ಯಾರಲ್ಲಿ ಕೂಡ ಹೋಗಿ ಹತ್ತಿರ ಅವರೇ ಮಾತನಾಡಬಲ್ಲಂತ ಒಂದು ವ್ಯಕ್ತಿತ್ವ. ಪೇಜಾವರ ಶ್ರೀಗಳು ಕೂಡ ಎಷ್ಟೇ ಪಾಪದವನಾದ್ರೂ ಕೂಡ ಅವನ ಹತ್ತಿರಕ್ಕೆ ಅವರು ಹೋಗಿ ಮಾತಾಡ್ತಾ ಇದ್ರು. ಅವರ ಪಿಎಗಳು ಅವನನ್ನ ಗುರುತಿಸದಿದ್ರೆ ಇವರೇ ಹೋಗಿ ಗುರುತಿಸ್ತಾ ಇದ್ರು. ಹಾಗೆ ಜಿಯಲ್ಲಾಚಾರ ವ್ಯಕ್ತಿತ್ವ ಕೂಡ ಅದೇ ರೀತಿಯ ವ್ಯಕ್ತಿತ್ವ, ಯಾರ ಬಳಿಯೂ ಹೋಗಿ ಮಾತನಾಡಬಲ್ಲಂತಹ ಒಂದು ವ್ಯಕ್ತಿತ್ವ. ಜಿಯಲ್ಲಾಚಾರ್ಯರ ಒಂದು ಹವ್ಯಾಸಗಳು ಯಾವುದೆಲ್ಲ ಇತ್ತು ಅಂತ ಹೇಳಿದ್ರೆ, ಅವರು ಸಂಪತ್ತೇ ಸುಖ ಅಂತ ತಿಳ್ಕೊಂಡವರಲ್ಲ, ಸುಖವೇ ಸಂಪತ್ತು ಅಂತ ತಿಳ್ಕೊಂಡಂತ ಒಂದು ವ್ಯಕ್ತಿತ್ವ. ಸಂಪತ್ತೇ ಸುಖ ಕೊಡುವುದಿಲ್ಲ, ಸುಖ ಕೊಡಬೇಕಿದ್ರೆ ಒಳ್ಳೆಯ ಒಂದು ಜನರ ಒಡನಾಟ ಇದ್ದಾಗ ಮಾತ್ರ ಅದು ಸಾಧ್ಯ ಅಂತ ನಂಬಿದಂತ ಒಂದು ವ್ಯಕ್ತಿತ್ವ. ಮೊನ್ನೆ ತಾನೇ ಕಾಂಚನ ರೋಹಿಣಿ ಸುಬ್ಬರತ್ನಂ ಅವರಲ್ಲಿ ಮಾತಾಡ್ತಾ ಇದ್ದಾಗ ಒಂದು ಮಾತನ್ನ ಹೇಳಿದ್ರು. ಸಂಗೀತ ಕಾಶಿ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರು ಆ ಹೆಸರನ್ನ ದಕ್ಷಿಣ ಭಾರತದಲ್ಲೇ ಬಹಳ ಮೇರು ಎತ್ತರಕ್ಕೆ ಏರಿಸಿದಂತ ಒಬ್ಬ ವ್ಯಕ್ತಿಯವರು. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರನ್ನ ಕರೀತಾ ಇದ್ರು. ನಾವು ಅಚ್ಚರಿ ಪಡ್ಬೇಕು, ಸಂಗೀತದಲ್ಲಿ ಕೂಡ ಜಿಯಲ್ಲಾಚಾರ್ಯರಿಗೆ ಆಸಕ್ತಿ ಇತ್ತ ಅಂತ. ಹೌದು, ಆ ಕಾಲದಲ್ಲಿ ಅಲ್ಲಿ 100-200 ಕಾರುಗಳು ಅಲ್ಲಿ ಆ ತ್ಯಾಗರಾಜೋತ್ಸವದಲ್ಲಿ ಸಾಲುಗಟ್ಟಿ ನಿಲ್ತಾ ಇದ್ದಿದ್ದು. ಅವಾಗ 80-90ನೇ ಇಸ್ವಿಯಲ್ಲಿ. ಆ ಕಾಲದಲ್ಲಿ ಜಿಯಲ್ಲಾಚಾರ್ಯರು ಪ್ರತಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು. ರೋಹಿಣಿ ಸುಬ್ಬರತ್ನಂ ಅವರು ಹೇಳ್ತಾ ಇದ್ರು, ನಾನು ಅನೇಕ ಸಲ ಬಡಿಸಿದ್ದೇನೆ, ಮನೆಯಲ್ಲಿ ಊಟ ಮಾಡಿ ಹೋಗ್ತಾ ಇದ್ರು ಲೀಲಕ್ಕ ಮತ್ತವರು ಅಂತ. ಯಾವುದೇ ರೀತಿಯ ಹಮ್ಮು ಬಿಮ್ಮಗಳು ಇರಲಿಲ್ಲ, ಅತ್ಯಂತ ಒಂದು ಸರಳ ಹೃದಯಿ. ಅವರು ಕೊಡುವಂತದ್ದು ಕೂಡ ಹಾಗೆ, ಸಭೆಯಲ್ಲಿ ಘೋಷಣೆ ಮಾಡುವ ವ್ಯಕ್ತಿ ಅಲ್ಲ ಅವರು. ಇವತ್ತಿನ ದಿನಮಾನಗಳಲ್ಲಿ ನಾನು ಅಷ್ಟು ಲಕ್ಷ ಕೊಡ್ತೇನೆ, ಇಷ್ಟು ಸಾವಿರ ಕೊಡ್ತೇನೆ ಅಂತ ಅನೌನ್ಸ್ ಮಾಡುವಂತ ಒಂದು ಸಂಸ್ಕೃತಿ ಇದೆ. ಜಿಯಲ್ಲಾಚಾರ್ಯರು ಹಾಗಲ್ಲ. ಯಾರಾದರೂ ಹೊಗಳಿ ಅವರನ್ನ ಬಾರಿ ಮೇಲೆ ಏರಿಸಿದ್ರು ಕೂಡ ಅವರೇನೋ ಒಬ್ಬುವಂತಹ ವ್ಯಕ್ತಿಯೂ ಅಲ್ಲ. ಅಲ್ಲಿ ಘೋಷಣೆ ಮಾಡುದಿಲ್ಲ ಅವರು. ಆ ದಿವಸ ಬೇಕಿದ್ರೆ ಏನನ್ನೂ ಕೊಡದೆ ಸೀದಾ ಹೋಗ್ತಾರೆ ಮನೆಗೆ. ಮತ್ತೊಂದು ದಿನ ಬಂದು ಸ್ವಲ್ಪ ಇಟ್ಟುಕೊಳ್ಳಿ ಅಂತ ಕೈಯಲ್ಲಿ ಕೊಟ್ಟು ಹೋಗುವಂತ ಒಂದು ವ್ಯಕ್ತಿತ್ವ. ಈ ರೀತಿಯ ಜಿಯಲ್ಲಾಚಾರ್ಯರು. ಇನ್ನು ರೋಟರಿಪುರ ನಿರ್ಮಾಣ ಮಾಡಿದ್ರು, ಸಾಕಷ್ಟು ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ. ನೇಮಿರಾಜ್ ಅವರ ಜೊತೆಗೆ ಕಲಾರಂಗದ ಒಂದು ಟೀಮ್ ಅನ್ನು ಕೂಡ ಅವರು
ಮುನ್ನಡೆಸಿದ್ದಾರೆ. ನೇಮಿರಾಜ್ ಅವರ ಜೊತೆಗೆ. ಯಾರು ಹೇಳಿಲ್ಲ, ನಾನು ಹೇಳ್ತಾ ಇದ್ದೇನೆ. ಇನ್ನು ದೇವಾಲಯಗಳಲ್ಲಿ, ಶಾಲೆಗಳಲ್ಲಿ ವೀರೇಂದ್ರ ಹೆಗ್ಡೆ ಅವರು ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ರು, ಈ ಭಾಗದ ಎಲ್ಲ ಶಾಲೆಗಳಲ್ಲಿ GL ಆಚಾರ್ಯರ ಹೆಸರು ಇವತ್ತಿಗೂ ಇದೆ. ವರ್ತಕರ ಸಂಘದಲ್ಲಿ ಇದ್ರು. ಯಾರೇ ಗಣ್ಯರು ಪುತ್ತೂರಿಗೆ ಬರಲಿ, ವಿಶ್ವ ಹಿಂದೂ ಪರಿಷತ್ತಿನ ಮುಖ್ಯಸ್ಥರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಅವರಿಗೆ ಎಲ್ಲ ಆತಿಥ್ಯಲ್ಲಿ ಅಂತ ಕೇಳಿದ್ರೆ GL ಆಚಾರ್ಯರಲ್ಲಿ, GL ಆಚಾರ್ಯರ ಮನೆಯಲ್ಲಿ ಅವರಿಗೆ ಆತಿಥ್ಯ. ಇಂತಹ ಒಂದು ಅದ್ಭುತ ವ್ಯಕ್ತಿತ್ವ ಅವರದ್ದು. ನನಗೆ ಇನ್ನೂ ನೆನಪಿದೆ, ಅವರು ವಂತಿಗೆಗೆ ಕೂಡ ಹೋಗುವಂತ ಒಬ್ಬರು ದೇವಂತ. ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ರಾಮಕುಂಜ ಶಾಲೆಗೆ ಅಡೂರಿಗೆ ಒಮ್ಮೆ ಹೋಗ್ಬೇಕಿತ್ತು. ಅಲ್ಲಿಗೆ ಬಹಳ ದುಸ್ತರವಾದಂತಹ ರಸ್ತೆ, ಮಳೆಗಾಲ, ಕಾರು ಹೋಗ್ಲಿಕ್ಕಿಲ್ಲ ನಾರಾಯಣ ಭಟ್ರೆ. ನಾವು ಅನಿತಾ ಆಯಿಲ್ ಮಿಲ್ ಅವರ ಜೀಪಿನಲ್ಲಿ ಹೋಗೋಣ ಅಂತ ಹೇಳಿದ್ರು. ಅವರ ಒಳ್ಳೆಯ ಜೀಪ್ ಅವತ್ತಿಗೆಲ್ಲೋ ಬೇರೆ ಕಡೆ ಹೋಗಿತ್ತು, ಇನ್ನೊಂದು ಜೀಪ್ ಇತ್ತು. ಸರಿ, ನಾನು, ಅನಂತರಾಮರಾಯರು, GL ಆಚಾರ್ಯರು ಅದರಲ್ಲಿ ಹೋದರು. ಪುಣ್ಯಕ್ಕೆ ಅದಕ್ಕೆ ಎರಡು ಬದಿಯ ಟರ್ಪಲ್ಗಳು ಇರ್ಲಿಲ್ಲ. ಅದು ಸ್ವಲ್ಪ ಇಳಿಜಾರಿ, ಹಿಂದೆ ತಗ್ಗು, ನನ್ನಂತವರಿಗೆ ಆಗ್ತಾ ಇತ್ತು, ಉದ್ದದವರಿಗೆ ಆಗ್ತಾ ಇರ್ಲಿಲ್ಲ. ಸರಿ, ಅದರಲ್ಲಿ ಹೋದೆವು. ಹೋಗುವಾಗ ವಿಪರೀತ ಮಳೆ. ಅನಂತರಾಮರಾಯರು ಮತ್ತು GL ಆಚಾರ್ಯ ಎದುರಿದ್ರು. ಒಬ್ರು ಹಿಂದಕ್ಕೆ ಬಂದ್ರು, ಒಬ್ರು ಕೂತ್ಕೊಂಡ್ರು. ಪೂರ್ತಿ ಒದ್ದೆ, ಅಲ್ಲಿಗೆ ತಲುಪುವಾಗ ಪೂರ್ತಿ ಒದ್ದೆ. ಬೇರೆ ಯಾರಾದ್ರೂ ಹೇಳ್ತಿದ್ರು ಅರ್ಧದಲ್ಲೇ ಹೋಗೋಣ, ಇವತ್ತು ಆಗ್ಲಿಕ್ಕಿಲ್ಲ ಅಂತ. ಇಂಥ ಒಂದು ಸರಳ ವ್ಯಕ್ತಿತ್ವದ ಹೃದಯಿ ವ್ಯಕ್ತಿಯವರು. ಅಂದ್ರೆ ಯಾವುದೇ ರೀತಿಯ ಅಹಂಕಾರ ಇಲ್ಲ. ಕೊನೆಯವರೆಗೂ ಕೂಡ ರಾಮಕುಂಜನ ಎಲ್ಲಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಲೀಲಕ್ಕನದೊಂದು ನನಗೆ ಫೋನ್ ಬರ್ತಾ ಇದ್ರು, ಅವರಿಗೆ ಈಗ ಕೂಡುದಿಲ್ಲ, ಅದರಿಂದ ಬೇಗ ಬಿಡಬೇಕು ಅಂತ. ಇದು ನಮ್ಮಲ್ಲಿ ಶುರುವಾಗದೆ 8 ಗಂಟೆಗೆ. ಅದಕ್ಕೆ GL ಆಚಾರ್ಯ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, 4 ಗಂಟೆಗೆ 3 ಗಂಟೆಗೆ ಬಂದು ಒಮ್ಮೆ ಮಾತನಾಡಿ ಎಲ್ಲ ಸುತ್ತು ಬಂದು ಏನೆಲ್ಲ ನಡೀತಾ ಉಂಟು ಅಂತ ಹೇಳಿ ನೋಡಿ ಹೋಗುವಂತಹ ಒಬ್ಬ ವ್ಯಕ್ತಿತ್ವ. ನಮ್ಮ ಸಮಾಜದಲ್ಲಿ ಹೆಚ್ಚಾಗಿ ಹೇಗಿರ್ತದೆ ಅಂತ ಹೇಳಿದ್ರೆ, ಬಳಸಿಕೊಳ್ಳುವವರೇ ಹೆಚ್ಚು, ಬೆಳೆಸುವಂತಹ ವ್ಯಕ್ತಿಗಳು ಕಡಿಮೆ. GL ಆಚಾರ್ಯರು ಬೆಳೆಸುವ ವ್ಯಕ್ತಿತ್ವ, ಇನ್ನೊಬ್ಬನ ಬೆನ್ನು ತಟ್ಟುವಂತಹ ವ್ಯಕ್ತಿತ್ವ. ನಾನು ಆರಂಭದಲ್ಲಿ ನನ್ನ ಶಾಲೆ ಕಟ್ಟುವಂತಹ ಸಂದರ್ಭದಲ್ಲಿ ಒಂದು ದಿವಸ ಬಂದಿದ್ರು, ಗೋಡೆಲ್ಲ ಕೆಲಸ ಆಗ್ತಾ ಇತ್ತು. ಭಾರಿ ಖುಷಿಯಾಗಿದೆ, ನಾನು ತುಂಬಾ ಕಡೆ ನೋಡಿದೆ, ಇಷ್ಟು ಚಂದ ಎಲ್ಲಿ ಆಗಲಿಲ್ಲ ಅಂತ ನನ್ನನ್ನ 22ನೇ ವಯಸ್ಸಿನಲ್ಲಿ ನನ್ನನ್ನ ಬೆನ್ನು ತಟ್ಟಿದ್ರು. ನನಗೆ ಆದ ಖುಷಿ ಉಂಟಲ್ಲ, ಅಷ್ಟಿಷ್ಟಲ್ಲ. ಬೇಜಾರು ಸ್ವಾಮಿಗಳು ಬರುವಾಗಲೂ ಹೇಳಿದ್ರು, ಭಾರಿ ಚಂದಾಗಿದೆ, ನಾರಾಯಣ ಭಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವತ್ತಿನ ದಿನಗಳಲ್ಲಿ ನಾನು ಮಾಡಿಸಿದೆ, ಅದರಲ್ಲಿ ತಪ್ಪಿದೆ, ಅದು ಹಾಗೆ ಆಗಿದೆ, ಹೀಗೆ ಆಗ್ಬೇಕು ಅಂತ ಹೇಳುವವರು ತುಂಬಾ ಜನ ಸಿಗ್ತಾರೆ. ಆದ್ರೆ ಬೆನ್ನು ತಟ್ಟಿ ಇನ್ನೊಬ್ಬನನ್ನ ಮುಂದೆ ಕಳಿಸುವವರು ಇವತ್ತು ಸಮಾಜದಲ್ಲಿ ಬಹಳ ಕಡಿಮೆ. ಅಂತಹ ವ್ಯಕ್ತಿತ್ವವನ್ನ ನಾನು GL ಆಚಾರ್ಯರಲ್ಲಿ ಕಂಡವ. ಅದರಿಂದಲೇ ಅವರು ದೈವಾಂಶ ಸಂಭೂತರು ಅಂತ ನಾನು ಹೇಳಬಲ್ಲೆ. ಯಾಕೆಂದ್ರೆ ಅಂತ ಎಲ್ಲ ಗುಣ, ನಾವು ದೇವರಲ್ಲಿ ಕಾಣುವಂತ ಗುಣಗಳು ಕೂಡ ಅಂತದ್ದೇ. ಸ್ವಚ್ಛ ಹೃದಯ, ಮುಗ್ಧ ಆ ಒಂದು ಭಾವನೆ, ಇದನ್ನೇ ನಾವು ದೇವರಲ್ಲಿ ಪ್ರಾರ್ಥಿಸುವಂಥದ್ದು, ಕಾಣುವಂಥದ್ದು ಅದನ್ನೇ. ಅಂತ ಎಲ್ಲ ಗುಣಗಳನ್ನ ಅವರು ಆವಾಹನೆ ಮಾಡಿಕೊಂಡಂತಹ ವ್ಯಕ್ತಿತ್ವ ಅಂದ್ರೆ ಅದು GL ಆಚಾರ್ಯರು. ಎಷ್ಟೊಂದು ಸಲ ನಾನು ಅಂಗಡಿಗೆ ಬಂದಾಗ ನಾರಾಯಣ ಭಟ್ರು ಊಟ ಆಗಿದ, ಮನೆಗೆ ಹೋಗುವ, ಅಲ್ಲಿ ಹೋದಾಗ ಲೀಲಕ್ಕ ಒಳ್ಳೆ ಉಪಚಾರ ಎಲ್ಲ ಮಾಡಿ ಊಟ ಮಾಡಿ ಕಳಿಸಿದಂತಹ ದಿನಗಳು ಇನ್ನೂ ಕೂಡ ನನ್ನ ಮನಸ್ಸಿನಲ್ಲಿ ಇವತ್ತು ಕೂಡ ನೆನಪಿದೆ. ಕೆಲವರಿಗೆ ಊರಿಂದ ಹೆಸರು ಬರ್ತದೆ, ಕೆಲವರಿಂದ ಊರಿಗೆ ಹೆಸರು ಬರ್ತದೆ. ನನ್ನಂತವನಿಗೆಲ್ಲ ಊರಿನಿಂದ ಏನಾದ್ರು ಪರಿಚಯ ಆಗಿದೆ. ಪೇಜಾವರ ಸ್ವಾಮಿಗಳು ಹುಟ್ಟಿದವರು ಅವರ ಶಾಲೆಯಲ್ಲಿ ಇರುವವ ಅಂತ. GL ಆಚಾರ್ಯರು ಹಾಗಲ್ಲ. GL ಆಚಾರ್ಯರಿಂದ ಪುತ್ತೂರಿಗೆ ಬಹಳಷ್ಟು ಹೆಸರು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗಾಗಲೇ ಯಾರು ಪ್ರಸ್ತಾಪಿಸಿದ್ರು, ಪುತ್ತೂರಿನಲ್ಲಿ ಸಂಜೀವ್ ಶೆಟ್ರು, KP ಶೆಟ್ರು, ಇನ್ನು GL ಆಚಾರ್ಯರು, ಚಂದ್ರಶೇಖರು, ಮಳಹಳ್ಳಿ ಶಿವರಾಯರು, ಕಾರಂತರು, ಯಾರು ಕೇಳಿದ್ರು ಇಂತಹ ವ್ಯಕ್ತಿತ್ವಗಳನ್ನ ಇವತ್ತಿಗೂ ಕೂಡ ಪ್ರತಿಯೊಬ್ಬ ನೆನೆಸ್ಕೊಳ್ತಾರೆ. ಹಿಂದೆ ಒಬ್ಬ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಅವನ ಅಂಗಡಿಗೆ ಹೊಸ ಹೆಸರು ಯಾವ್ದಿರಲಿಲ್ಲ,
ಜಿಯಲ್ಲಾಚಾರ ಕೂತ್ರೆ ಅವ ಜಿಯಲ್ಲಾಚಾರನ ಅಂಗಡಿ ಅಂತಾರೆ ಎಲ್ಲರೂ ಹೇಳೋದು. ಕೆಪಿ ಶೆಟ್ಟರ್ ಕೂತ್ರೆ ಅವ ಕೆಪಿ ಶೆಟ್ಟರ್ನ ಅಂಗಡಿ ಅಂತ. ಅವರ ಹೆಸರೇ ಅದೊಂದು ಬ್ರ್ಯಾಂಡ್ ಆಗಿ ಪರಿವರ್ತನೆ ಆಗಿತ್ತು. ಇವತ್ತಿಗೂ ಕೂಡ ಅದನ್ನು ನಾವು ನೋಡ್ತಾ ಇದ್ದೇವೆ. ಜಿಯಲ್ಲಾಚಾರ್ಯ ಅಂತ ಬಂದದ್ದು ಆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು ಅವರು. ಅದವರ ವ್ಯಕ್ತಿತ್ವದಿಂದ ಅದನ್ನ ಕ್ರಿಯೇಟ್ ಮಾಡಿದ್ರು, ಯಾವುದೇ ಪ್ರಚಾರದಿಂದ ಅಲ್ಲ, ಪತ್ರಿಕೆಯಲ್ಲೋ ಟಿವಿಯಲ್ಲೋ ಯಾವುದು ಪ್ರಚಾರದಿಂದ ಅಲ್ಲ. ಅವರ ವ್ಯಕ್ತಿತ್ವವನ್ನ ಜನರ ಬಳಿಗೆ ತಲುಪಿಸಿದ್ರು, ಜನ ಅವರನ್ನ ಸ್ವೀಕರಿಸಿದ್ರು, ಶುದ್ಧ ಹಸ್ತ ಅಂತ ಜನ ಭಾವಿಸಿದ್ರು. ಅದರಿಂದಾಗಿ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಯ್ತು. ಅದರಿಂದಾಗಿ ಅಲ್ಲಿಗೆ ಎಲ್ಲರೂ ಬರ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಹಿಂದೆ ಒಂದು ಸಂಸ್ಕೃತಿ ಇತ್ತು. ಊರಿನ ಒಳ್ಳೆ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅವನ ಮೂಲಕ ಅಂಗಡಿಗೆ ಬರ್ತಾ ಇದ್ದದ್ದು. ವ್ಯಾಪಾರಕ್ಕೆ ನೇರ ಬರುವಷ್ಟು ಇರಲಿಲ್ಲ ಆ ಕಾಲದಲ್ಲಿ. ಊರಿನ ಒಬ್ಬ ಗಣ್ಯ ವ್ಯಕ್ತಿಯನ್ನ ಹಿಡ್ಕೊಂಡು ಅವನ ಮೂಲಕ ವ್ಯಾಪಾರಕ್ಕೆ ಬರ್ತಾ ಇದ್ದದ್ದು. ಇದೆಲ್ಲ ನಮ್ಮ ಹಳೆಯ ಕಾಲದ ನೆನಪುಗಳು. ಅದನ್ನೆಲ್ಲ ಅವರು ಚೆನ್ನಾಗಿ ಬಳಸಿಕೊಂಡು ಒಂದು ರೀತಿ ಆ ಸಂಸ್ಥೆಯನ್ನ ಮುನ್ನಡೆಸಿದ್ರು. ಒಂದು ಮಾತಿದೆ, ಮನೆ ಕಟ್ಟಲು ಇಟ್ಟಿಗೆಯನ್ನ ಒಟ್ಟಿಗೆ ಇಡಬೇಕು ಅಂತ. ಒಂದು ಸಂಸ್ಥೆ ಕಟ್ಟಲು ಅಥವಾ ಮನೆ ಕಟ್ಟಲು ಮನಸ್ಸುಗಳನ್ನ ಒಟ್ಟಿಗೆ ಇಡಬೇಕು ಅಂತ. ಮನೆ ಕಟ್ಟಬೇಕಿದ್ರೆ ಇಟ್ಟಿಗೆ ಒಟ್ಟಿಗೆ ಬೇಕು, ಮನೆಯನ್ನ ಕಟ್ಟಬೇಕಿದ್ರೆ ಮನಸ್ಸುಗಳು ಒಟ್ಟಿಗೆ ಇರಬೇಕು ಅಂತ. ಜಿಯಲ್ಲಾಚಾರ್ಯರ ಕುಟುಂಬದಲ್ಲಿ ನನಗೆ ತುಂಬಾ ಸಂತೋಷ ಆದದ್ದು, ಅವರೆಲ್ಲ ಮಕ್ಕಳು ಕೂಡ ಪುತ್ತೂರಲ್ಲೇ ಇದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳು ಸಾಕಷ್ಟು ಕ್ವಾಲಿಫೈಡ್ ಆಗಿರ್ತಾರೆ. ಅಮೆರಿಕದಲ್ಲೋ ಆಸ್ಟ್ರೇಲಿಯಾದಲ್ಲೋ ಅಲ್ಲೋ ಇಲ್ಲೋ ಕೂತ್ಕೊಂಡಿರ್ತಾರೆ. ಭಾರತ ಏನು ಸುಖ ಇಲ್ಲ ಅಂತ ಟೀಕಿಸ್ತಾ ಇರ್ತಾರೆ. ನಮ್ಮ ಮಣ್ಣಲ್ಲೇ ಇದ್ದು, ನಮ್ಮ ಮಣ್ಣಿನ ನೀರನ್ನೇ ಕುಡಿದು, ಇಲ್ಲಿಯ ಗಾಳಿಯನ್ನೇ ಸೇವಿಸಿ ಅಲ್ಲಿರ್ತಾರೆ. ಹಾಗೆಲ್ಲ ಬಲರಾಮಾಚಾರ್ಯರನ್ನು ಅವತ್ತು ಅವರು ಎಲ್ಲಿಗೂ IAS ಆಫೀಸರ್ ಕೂಡ ಮಾಡುವಂತ ಸಾಮರ್ಥ್ಯ ಇತ್ತು. ಇಲ್ಲ, ಅವ್ರು ನನ್ನೊಟ್ಟಿಗೆ ಇರಬೇಕು, ನನ್ನ ಸಂಸ್ಥೆ ನಾವು ಮುನ್ನಡೆಸಬೇಕು. 74ರಲ್ಲಿ ಬಲರಾಮಾಚಾರ್ಯರು ಬಂದಾಗ ಸಂಪೂರ್ಣ ಬಿಟ್ಟುಕೊಟ್ರು. ಯಾಕೆ ಬಿಟ್ಟುಕೊಟ್ರು ಅಂತಂದ್ರೆ ಅವರೇನಿಲ್ಲಿಂದ ತಿರುಗಿ ಹೋಗಬಾರ್ದು ಅಂತ. ನಾವು ಹಳ್ಳಿಯಲ್ಲಿ ನೋಡಿದ್ದೇವೆ, ಸಾಯುವವರೆಗೂ ಬೀಗದ ಕೈಯನ್ನು ಸೊಂಟದಲ್ಲಿ ಕಟ್ಟಿಕೊಂಡು ಸಾತ್ತಂತ ಎಷ್ಟೋ ಜನ ಇದ್ದರು ಅಲ್ವಾ ಆಶಾ ಮೇಡಮ್? ಇವರು ಹಾಗಲ್ಲ, ಮಗನಿಗೆ ಜವಾಬ್ದಾರಿಯನ್ನು ಕೊಟ್ಟು ಇದನ್ನು ಬೆಳೆಸು ಅಂತ ಅವರಿಗೆ ಪ್ರೋತ್ಸಾಹ ಕೊಟ್ಟರು. ಇವರು ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಹೋದರು. ಬಲರಾಮಾಚಾರ್ಯರು ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ಅವರಿಗೆ, ಸುಧನು ಆಚಾರ್ಯರಿಗೆ ಅದನ್ನೇ ಮಾಡ್ತಾ ಇದ್ದಾರೆ. ಇದು ಒಂದು ಮನೆಯನ್ನ ಬೆಳೆಸುವಂತಹ ಒಂದು ಕ್ರಮ. ಇವರು ಈ ಸಂಸ್ಥೆಯನ್ನ ಕಟ್ಟುವ ಮೂಲಕ ಅವರು ಮಾತ್ರ ಒಳ್ಳೆಯದಾದದ್ದಲ್ಲ, ಸುಮಾರು ಒಂದು 500ಕ್ಕಿಂತ ಮೇಲ್ಪಟ್ಟು ನೇರವಾದಂತಹ ಉದ್ಯೋಗ ಇವತ್ತು ಎಷ್ಟೋ ಜನಕ್ಕೆ ಸಿಕ್ಕಿದೆ. ಪರೋಕ್ಷವಾಗಿ ಅದೆಷ್ಟೋ ಜನಕ್ಕೆ ಉದ್ಯೋಗಗಳು ಸಿಕ್ಕಿದೆ. ಇದು ಮೋದಿಯವರ ಏನು ಕಲ್ಪನೆ ಇದೆಯೋ ಅದಕ್ಕೆ ಪೂರಕವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಬಲರಾಮಾಚಾರ್ಯರು ಪರವರಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರೆ ಅವರಲ್ಲಿ ತುಂಬಾ ಸಂಪತ್ತು ಬೆಳೀತಾ ಇತ್ತು. ಈ ಊರಿಗೆ ಏನು ಸಿಗ್ತಾ ಇರಲಿಲ್ಲ. ಈ ಊರಿನ ಇಷ್ಟು ಸಂಸ್ಥೆಗಳು ಮುಂದೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಲ್ಲಿ ಈ ರೀತಿಯ ಒಂದು ಕ್ರಾಂತಿ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ಅವರನ್ನ ಅನುಸರಿಸುವಂತ ಒಂದು ಗುಂಪು ಹುಟ್ಟಿಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಊರಿನಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಹುಟ್ಟಿಕೊಂಡ್ರೆ ಅವನನ್ನ ನೋಡಿ ಕಲಿಯುವವರು 10 ಜನ ಇರ್ತಾರೆ. ಅಂತ ಒಂದು ಸಾಮಾಜಿಕವಾದಂತಹ ಅಂತ ಒಂದು ಒಳ್ಳೆಯ ವಾತಾವರಣನ್ನೇ ಸೃಷ್ಟಿ ಮಾಡಿದವರು ಜಿಯಲ್ಲಾಚಾರ್ಯರು. ಅವರು ನಮ್ಮ ಊರಿನವರಲ್ಲ, ಅವರಿಗೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಇರಲಿಲ್ಲ. ಗುಂಡಿಬೇಲಿಯಿಂದ ಬಂದವರು. ಅಲ್ಲಿಂದ ಬಂದು ಇಲ್ಲಿ ಅದನ್ನೆಲ್ಲ ಸೃಷ್ಟಿ ಮಾಡಿ ಈ ಊರಿನ ಜನತೆಗೆ ಬಿಟ್ಟು ಹೋಗಿದ್ದಾರೆ. ಅವರ ಮಕ್ಕಳು ಕೂಡ ಆ ಕುಟುಂಬದಿಂದ ಆಚೆ ಹೋಗದಾಗೆ ಮಾಡಿದ್ದಾರೆ. ಮೊನ್ನೆ ಒಂದು ದಿವಸ ಅವರ ಶೋರೂಮಿಗೆ ಹೋಗಿದ್ದೆ. ಅಲ್ಲಿ ವೇದ ಅವರಿದ್ರು, ವೇದ ಲಕ್ಷ್ಮೀಕಾಂತ್. ಆ ಕೆಲಸಗಾರರ ಜೊತೆಗೆ ಕೂತ್ಕೊಂಡು ಏನೋ ಹೊಸತನದ ಬಗ್ಗೆ ಚರ್ಚಿಸ್ತಾ ಇದ್ರು. ಅಲ್ಲೇ ಪಕ್ಕದಲ್ಲಿ ಶ್ರೀರಾಮ್ ಇದ್ದ. ಮಾತಾಡಿದೆ, 7ನೇ ಕ್ಲಾಸ್ ಹೇಳಿದ. ಬಾರಿ ಖುಷಿಯಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗಿ ನೋಡ್ತಾ ಇದ್ದ. ಇದು ನನಗೆ ಬಾರಿ ಖುಷಿ ಆಯ್ತು.
ಮಕ್ಕಳನ್ನು ಬೆಳೆಸುವಂಥದ್ದು ಹೀಗೆ ಅಂತ. ನಮ್ಮ ಏನು ಉದ್ಯಮ ಇದೆಯೋ ಅದರ ಜೊತೆಗೆ ಅವರನ್ನ ಬಳಸಿಕೊಳ್ಳಿಲ್ಲ ಅಂತಾದ್ರೆ ನಾಳೆ ಅವರದೊಂದು ಚಿಂತನೆಯೇ ಬೇರೆ ಇರ್ತದೆ, ಅವರ ದಾರಿಯೇ ಬೇರೆ ಇರ್ತದೆ. ಈ ಬಾಲ್ಯದಿಂದಲೇ ಅವರನ್ನ ಇದಕ್ಕೆ ಬಳಸಿಕೊಂಡಾಗ ಅವರಿಗೆ ಅದರಲ್ಲಿ ಪ್ರೀತಿ ಬರ್ತದೆ, ಇದು ನನ್ನದು ಅಂತ ಕಾಣುತ್ತದೆ, ನನಗೂ ಅಲ್ಲಿ ಅವಕಾಶ ಇದೆ ಅಂತ ಕಾಣುತ್ತದೆ. ಇದು ಅತ್ಯಂತ ದೊಡ್ಡ ಒಂದು ಕೊಡುಗೆ ಪುತ್ತೂರಿಗೆ. ಮಾತ್ರ ಅಲ್ಲ, ಇದನ್ನ ಇವತ್ತು ಹಿಂದೂ ಸಮಾಜ ಅಥವಾ ಯಾವುದೇ ಸಮಾಜ ಇವತ್ತು ನೋಡಿಕೊಂಡು ಕಲಿಬೇಕಾದಂತಹ ಸಂಗತಿ. ಯಾಕಂದ್ರೆ ತಂದೆ ಒಳ್ಳೆ ಎಜುಕೇಶನ್ ಕೊಡ್ತಾನೆ, ಮಗ ಅಮೆರಿಕದಲ್ಲಿ ಕೂತ್ಕೊಳ್ತಾನೆ, ನಾಳೆ ಸತ್ತರೂ ಕೂಡ ಶ್ರಾದ್ದ ಹಾಕ್ಲಿಕ್ಕೋ ಅಥವಾ ತರ್ಪಣ ಬಿಡ್ಲಿಕ್ಕೆ ಇಲ್ಲಿಗೆ ಅವರು ಬರುವುದಿಲ್ಲ. ಇಂತಹ ಕಾಲದಲ್ಲಿ ಇವರೆಲ್ಲ ಕುಟುಂಬ ಪುತ್ತೂರಲ್ಲಿ ಇದ್ದುಕೊಂಡು ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು ದೊಡ್ಡ ಒಂದು ಸಂತೋಷದ ಸಂಗತಿ. ಇದನ್ನ ಇನ್ನು ಮುಂದುವರಿಸಬೇಕಾದವರು ಲಕ್ಷ್ಮೀಕಾಂತರು, ಸುಧನೂರು, ಅವರ ಧರ್ಮ ಪತ್ನಿಯರು. ಯಾಕೆಂದ್ರೆ ನೀವು ಅವರನ್ನ ಶಕ್ತಿ ಕೊಟ್ಟು ಬೆಳೆಸಬೇಕು. ಧರ್ಮಪತ್ನಿಯರು ರಾಜೀವ್ ಬಲರಾಮಾಚಾರ್ಯರು ಗಂಡನಿಗೆ ಸಪೋರ್ಟ್ ಮಾಡದೇ ಇರ್ತಿದ್ರೆ ನಾವು ಬೇರೆಲ್ಲಾದ್ರೂ ಇರೋಣ, ಮೈಸೂರಲ್ಲೋ ಭಾರಿ ಒಳ್ಳೇದುಂಟಲ್ಲಿ, ಮೈಸೂರಿಗೆ ಹೋಗೋಣ, ಬ್ಯಾಂಗ್ಳೂರಲ್ಲಿ ಕೂತ್ಕೊಳ್ಳೋಣ, ಈ ಪುತ್ತೂರೆಲ್ಲ ನಮ್ಗೆ ಯಾಕೆ ಅಂತ ಹೇಳ್ತಾ ಇದ್ರೆ ಬಹುಶಃ ಅವರು ಅಲ್ಲಿ ಇರ್ತಿದ್ರು. ಇವರೆಲ್ಲ ಬ್ರಾಂಚ್ಗಳನ್ನ ಪುತ್ತೂರಿಂದ ಇವತ್ತು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಲರಾಮಾಚಾರ್ಯರು. ಈ ಊರು ಒಳ್ಳೇದಿಲ್ಲ, ಮಡಿಕೇರಿ ಬಾರಿ ಒಳ್ಳೇದುಂಟು, ಬಾರಿ ತಂಪು, ಅಲ್ಲಿಗೆ ಹೋಗೋಣ ಅಥವಾ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಹೋಗಿ ಅಲ್ಲಿ ಕೂಡ ಕೂತ್ಕೊಂಡು ಇವರು ಇದನ್ನ ಕಂಟ್ರೋಲ್ ಮಾಡಬಹುದಿತ್ತು, ಮಾಡ್ಲಿಲ್ಲ. ಪುತ್ತೂರಲ್ಲೇ ಇದ್ದಾರೆ, ಪುತ್ತೂರಲ್ಲೇ ಈ ಜನಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ, ಈ ಪುತ್ತೂರಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಬ್ಯಾಂಕ್ ಅಥವಾ ಕರಾವಳಿ ಎಲ್ಲ ಬ್ಯಾಂಕ್ಗಳು ಇವತ್ತು ಬ್ಯಾಂಗ್ಳೂರಿಗೆ ಹೋಗಿವೆ ಅಥವಾ ಇನ್ನು ಮರ್ಜಿ ಆಗಿದೆ. ಇಲ್ಲಿದ್ದಾಗ ಈ ಸಮಾಜಕ್ಕೆ ತುಂಬಾ ಕೊಡುಗೆ ಸಿಗ್ತಾ ಇತ್ತು, ಅಲ್ಲಿಂದ ಇವತ್ತು ಸಿಗ್ತಾ ಇಲ್ಲ. ಹಾಗೆ ಇವರ ಈ ಸಂಸ್ಥೆಯನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡಬಹುದಿತ್ತು, ಅದನ್ನ ಮಾಡ್ತಾ ಇಲ್ಲ, ಅದನ್ನ ಬೆಳೆಸ್ತಾ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಈ ಸಮಾಜಕ್ಕೆ ಒಂದು ಆದರ್ಶ ವ್ಯವಸ್ಥೆಯನ್ನ ತೋರಿಸಿಕೊಟ್ಟಂತಹ ಕುಟುಂಬ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ, ನೀವೆಲ್ಲ ಮುಂದುವರಿಸಬೇಕದನ್ನ. ಶ್ರೀರಾಮನಿಗೂ ಅಥವಾ ಇನ್ಯಾರೋ ನಿಮ್ಮ ಎಲ್ಲರ ಹೆಸರು ಬರ್ತಾ ಇಲ್ಲ ನನಗೆ, ಅವರನ್ನ ಗಟ್ಟಿಗೊಳಿಸಬೇಕು. ಪುತ್ತೂರು ಮರೆಯಲಾರದಂತ ಒಂದು ಕುಟುಂಬ ಆಗಿ ಈ ಊರಿನ ಜನತೆಗೆ ಶಕ್ತಿಯನ್ನು ತುಂಬಲಿ ಅಂತ ನಾನು ಪ್ರಾರ್ಥಿಸ್ತಾ, ನನಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದೀರಿ, ತುಂಬಾ ಸಂತೋಷ ಆಗಿದೆ. ನಮಸ್ಕಾರ. ಜಿಎಲ್ ಆಚಾರ್ಯರವರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆ ಹಾಗೂ ಅವರ ಮೇರು ವ್ಯಕ್ತಿತ್ವದ ಬಗ್ಗೆ ಬಹಳ ಉತ್ತಮವಾಗಿ ವಿಷಯ ಮಂಡಿಸಿದಂತಹ ಸರ್, ತಮಗೆ ಧನ್ಯವಾದಗಳು. ಇದೀಗ ಗೌರವ ಉಪಸ್ಥಿತಿ ಇರುವಂತಹ ಓಪ ಅವರಿಂದ ಮಾತು. ವೇದಿಕೆಯಲ್ಲಿರುವಂತಹ ಅತಿಥಿಗಳೇ, ಇಲ್ಲಿ ಸೇರಿರುವಂತ ಜಿಎಲ್ 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ವಂದನೆಗಳು. ನಾನು 73ರಲ್ಲಿ ಪುತ್ತೂರಿಗೆ ಬಂದವರು, ನಾನು ಕೂಡ ಪರವೂರು, ಈ ಊರಿನವಲ್ಲ. ನಾನು ಮಂಜೇಶ್ವರದಿಂದ ಇಲ್ಲಿ ಬಂದವರು. 73ರಲ್ಲಿ ಪುತ್ತೂರಿಗೆ ಬಂದು 74ರಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಕಾರ್ಯಕರ್ತನಾಗಿ ಸೇರಿದೆ. ಆ ಸಂದರ್ಭದಲ್ಲಿ ಜಿಎಲ್ ಆಚಾರ್ಯ ಪರಿಚಯ ನನಗಾಯಿತು. ಜಿಎಲ್ ಆಚಾರ್ಯ ಹತ್ರ ನಾನು ಮಾತಾಡುವಾಗ ನನಗೆ ಹೆಚ್ಚಿನ ಸಹಕಾರವನ್ನು ವಿಶ್ವ ಹಿಂದೂ ಪರಿಷತ್ತಿಗೆ ಕೊಟ್ಟವರು ಜಿಎಲ್ ಆಚಾರ್ಯ. ಅವ್ರು ಎಷ್ಟು ಕೊಡ್ತಾರೆ ಅಂತ ಹೇಳುವುದಿಲ್ಲ. ಅವ್ರ ಹತ್ರ ನಾನು ಹೇಳ್ತೇನೆ, ನಮಗೆ ಇಂಥ ಒಂದು ಕಾರ್ಯಕ್ರಮ ಆಗಬೇಕು, ನೀವು ಇಷ್ಟು ಕೊಡಬೇಕು ಅಂತ ಹೇಳಿ. ನನ್ನ ಹತ್ರ ಮಾತಾಡಿದ್ರೆ ಸೀದಾ ಹೋಗ್ತಾರೆ. ನನ್ನ ಅಲ್ಲೇ ವಹಿಸ್ಕೋರಿದ್ದು ನಿಮ್ಗೆ ಗೊತ್ತಿರಬಹುದು, ಅಲ್ಲಿ ಅಂಗಡಿ ಕೆಳಗೆ, ಅಲ್ಲಿಂದ ಸೀದಾ ಬರ್ತಾರೆ. ಆಗ 100 ರೂಪಾಯಿ ದೊಡ್ಡ ನೋಟು ಇಲ್ಲಿ ಹಾಕೊಂಡು ಬರ್ತಾರೆ, ಒಂದು ಕಟ್ಟ ತೆಗೆದು ನನಗೆ ಕೊಟ್ಟು ಸೀದಾ ಹೋಗ್ತಾರೆ. ಎಂಥದ್ದು ಕೂಡ ಇರುವುದಿಲ್ಲ ಅವರು. ಆ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದವರು. ನನಗೆ ಮತ್ತೆ 76ರಲ್ಲಿ ನಾನು ಪುತ್ತೂರಿನಲ್ಲಿ ರಾಘವೇಂದ್ರ ಮಠವನ್ನು ಪ್ರಾರಂಭ ಮಾಡುವಾಗ ಅವರನ್ನು ನಾನು ಇದಕ್ಕೆ ಅಧ್ಯಕ್ಷರಾಗಿ ಮಾಡಬೇಕೆಂದಿದ್ದೆ. ಆ ಸಂದರ್ಭದಲ್ಲಿ ಅವರಿಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಆದರೂ ಕೂಡ 77ನೇ ಇಸವಿಯಲ್ಲಿ ನಮ್ಮ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾನು 78ರಲ್ಲಿ ಪ್ರತಿಷ್ಠೆ ಆಯಿತು. ಆ ಸಂದರ್ಭದಲ್ಲಿ ನಾನು ಅವರನ್ನು ಪ್ರತಿಷ್ಠಾಪನಾ ಮಹೋತ್ಸವದ ಅಧ್ಯಕ್ಷರಾಗಿ ಮಾಡಿದ್ದೆ. ನಾನು ಅವರಲ್ಲಿ ಕಂಡುಕೊಂಡ್ರೆ ನಮ್ಮೊಟ್ಟಿಗೆ ಅವರು ಪ್ರತಿ ಹಳ್ಳಿಗಳಿಗೆ ಬಂದು ಈ ಮಠದ ಬ್ರಹ್ಮಕಲಶದಲ್ಲಿ ಬಂದು ಪ್ರತಿಷ್ಠಾಪನಾ ಮಹೋತ್ಸವದ ಖರ್ಚಿಗೆ ಬೇಕಾಗಿ ಅವರು ಕಲೆಕ್ಷನ್ ಮಾಡಿದರು. ಎಲ್ಲ ಕಡೆ ಬಂದರೆ ನಾನು ಹೋಗುವಲ್ಲಿಗೆ ಅವರ ಕಾರಣನೇ ನಾನು ಮತ್ತು ಅವರು ಹೋಗ್ತಿದ್ದೆ, ಮತ್ತು ಇಬ್ಬರು ಬೇರೆ ಬರ್ತಾ ಇದ್ರು.
ಬಂದವರು ಕಲೆಕ್ಷನ್ ಮಾಡಿ ದುಡ್ಡನ್ನು ಒದಗಿಸಿ ಕೊಡ್ತಾ ಇದ್ರು. ಅದೇ ರೀತಿ ಅಲ್ಲಿಗೆ ಬೇಕಾದಂಥ ತುಂಬ ಸಹಕಾರವನ್ನು ಕೊಡುತ್ತಾ ಇದ್ರು. ಅವರು ಯಾರತ್ರ ಹೇಳುತ್ತಿರಲಿಲ್ಲ, ಅವರೇ ಗುಟ್ಟಲ್ಲಿ ಬಂದು ನನ್ನ ಹತ್ರ ಕೊಟ್ಟು ಹೋಗ್ತಾ ಇದ್ರು. ಅಂಥ ಕೆಲಸವನ್ನು ಜಿಎಲ್ಆಚಾರ್ಯರು ಮಾಡಿದ್ದಾರೆ. ಯಾಕಂದರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಇಂಥ ಒಂದು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇದ್ದರೆ ಆ ಸಂಸ್ಥೆ ಬೆಳೀತದೆ. ಆಗ ಅದನ್ನು ಯಾರಿಗೂ ಅವರು ತೋರಿಸಿಕೊಳ್ಳುತ್ತಿರಲಿಲ್ಲ. ಯಾಕಂದರೆ ನನಗೆ ಅವರಿಗೆ ಅನುಭವ ಅಂದರೆ ನಾನು ಅವರನ್ನು ಒಡನಾಟದಲ್ಲಿ ಪ್ರತಿ ಸಲ ನಾವು ಎಲ್ಲಿಯಾದರೂ ಹೋಗುವಾಗ ಒಟ್ಟಿಗೆ ಹೋಗ್ತಾ ಇದ್ದೆವು. ಹೋಗುವಾಗ ಅವರ ಮಾತನಾಡುವಾಗ ಯಾವುದೇ ಒಂದು ಕೆಟ್ಟ ಶಬ್ದಗಳನ್ನಾಗಲಿ ಯಾವುದಾದ್ರೂ ಒಬ್ಬರನ್ನು ದೂರುವುದಾಗಲಿ ಅವರ ಬಾಯಲ್ಲಿ ಬರ್ತಿರ್ಲಿಲ್ಲ. ಅಂತ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿಗೂ ಕೂಡ 1981ನೇ ಇಸವಿಯಲ್ಲಿ ಅವರನ್ನು ಪುತ್ತೂರು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿ ನಾವು ಮಾಡಿದೆವು. ಆಗ ನಾವು ಬೇರೆ ಬೇರೆ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೆವು. ಹಿಂದೂ ಸಮಾಜಕ್ಕೆ ಬೇಕಾಗಿ ಹಲವಾರು ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬೆನ್ನು ಕೊಟ್ಟು ನಮ್ಮೊಟ್ಟಿಗೆ ಸಹಕರಿಸಿದವರು ಜಿಎಲ್ಆಚಾರ್ಯರು. ಯಾಕಂದ್ರೆ ನಾನು ಮರೀಲಿಕ್ಕಿಲ್ಲ. ಯಾಕಂದರೆ ಅವರು ಮಾಡಿದಂಥ ಕೆಲಸ ಆ ಪ್ರಾಯದಲ್ಲಿ ಕೂಡ ನಮ್ಮೊಟ್ಟಿಗೆ ಬಂದುಕೊಂಡು ಎಲ್ಲೆಲ್ಲಿ ಹೋಗಬೇಕು ಅವರ ಸ್ವತಃ ಕಾಲದಲ್ಲಿ ಹೋಗಿ ಅವರ ಕೆಲಸವನ್ನು ಮಾಡಿ ನಮ್ಮ ಈ ಧಾರ್ಮಿಕ ಮತ್ತು ಸಮಾಜದ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಎಲ್ಲಿ ಹೋಗಲಿ ಅವರು ಬರ್ತಾ ಇದ್ರು. ಯಾಕಂದ್ರೆ ಜಿಲ್ಲಾಚಾರ್ಯ ನಾವು ಇಂಥ ಕಡೆ ಹೋಗ್ಬೇಕು, ಸರಿ ಹೋಗುವ ಬೆಳೆಯವರು ನಮ್ಮೊಟ್ಟಿಗೆ ಬರ್ತಾ ಇದ್ರು, ಬಂದವರದ್ದು ಮಾತಾಡ್ತಿದ್ರು. ಅದೇ ರೀತಿಯಲ್ಲಿ ನಾವೊಂದು ಕಟ್ಟಡವನ್ನು ಪರ್ಚೇಸ್ ಮೊನ್ನೆ ನಾನು ಹೇಳಿದ್ರು, ಬಲರಾಮಾಚಾರ್ಯ ಗೊತ್ತುಂಟು. ಒಂದು ಕಟ್ಟಡ ಅದು ನಮಗೆ ತಗೊಳ್ಬೇಕಂದ್ರೆ ಆಯಿತು. ಆ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟವರು ಒಂದು ಬೆಳಿಗ್ಗೆ ಆಚಾರ್ಯ ನಾವು ಒಂದು ಕಡೆ ಹೋಗಬೇಕು, ನೀವು ಬರಬೇಕಂತ ಹೇಳಿದ ಕೂಡಲೇ 6:30 ಗಂಟೆಗೆ ರೆಡಿಯಾಗಿ ನಾನು ರಾಮ್ ಭಟ್ರು ಎನ್ ಸುಬ್ರಹ್ಮಣ್ಯ ಎಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಮಾತುಕತೆ ಮಾಡಿ ಆ ಕಟ್ಟಡವನ್ನು ನಾವು ಪರ್ಚೇಸ್ ಮಾಡಿದ್ವಿ. ಅದಕ್ಕೆ ನನಗೆ ಒಂದು 50,000 ರೂಪಾಯಿ ನಮಗೆ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಕೊಟ್ಟವರು ಅವರೇ. ಅವರು ಕೊಟ್ಟು ನಮ್ಮ ಈ ಕಟ್ಟಡವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅವರು ಕೊಟ್ಟಂಥ ಸಹಕಾರವನ್ನು ಅವರು ಯಾರ ಹತ್ರ ಹೇಳ್ತಿರ್ಲಿಲ್ಲ. ಅವರೊಳಗೆ ಇಟ್ಟುಕೊಂಡು ನಮಗೂ ಅವರಿಗೆ ಗೊತ್ತಾಗಿದೆ, ಮತ್ತೊಬ್ಬರಿಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳಿದಂದರೆ ಅವರು ದೈವಾಧೀನರಾಗಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಅವರಿಗೆ ಏನು ಸಹಕಾರ. ನಾನು ಇಷ್ಟುವರೆಗೆ ಯಾರ ಹತ್ರ ಜಿಎಲ್ಆಚಾರ್ಯ ಇಂಥದ್ದು ಕೊಟ್ಟಿದ್ದಾರೆ, ಹೀಗೆ ಕೊಟ್ಟಿದ್ದಾರೆ, ನಮಗೆ ಇಷ್ಟೊಂದು ಪರಿಷತ್ ಇಷ್ಟು ಸಾವಿರ ಕೊಟ್ಟಿದ್ದಾರೆ, ಅದನ್ನು ನಾನು ಹೇಳಲೇ ಇಲ್ಲ. ಯಾವುದೇ ಕಾರ್ಯಕ್ರಮ ಮಾಡಿದಕ್ಕೂ ನಾನು ಜಿಎಲ್ಆಚಾರ್ಯ ಹೇಳಿಕೊಂಡು, ಜಿಎಲ್ಆಚಾರ್ಯ ನಾಳೆ ನಮ್ಮದೊಂದು ಕಾರ್ಯಕ್ರಮ ಅರುವಾರದಲ್ಲಿ ನಿಮ್ಮ ಕಡೆಯಿಂದ ನನಗೆ ಓದಬೇಕು, ನಾನೊಂದು ಫಿಗರ್ ಹೇಳ್ತೇನೆ ಅವರಿಗೆ, ನಾನು ಅಷ್ಟು ಕೊಡೋದು, ಮತ್ತೆ ನೀವು ಕೊಡೋದು ಯಾರು ಕೊಡೋದು ಅವ್ರ ಹತ್ರ ಹೇಳಿಕೊಂಡು ಆಗ ಕೂಡಲೇ ಬಂದು ತಗೊಂಡು ಬಂದು ನನಗೆ ಕೊಟ್ಟು ಹೋಗಿ ಆಯಿತು ಅವರು. ಯಾಕಂದರೆ ನನ್ನ ಮೇಲೆ ಅವರಿಗೆ ತುಂಬ ವಿಶ್ವಾಸ ಇತ್ತು. ಇದರಿಂದಾಗಿ ಅವರು ಯಾವ ಕೆಲಸಕ್ಕೂ ಕೂಡ ಸಹಕಾರ ಕೊಡ್ತಾ ಇದ್ರು. ಆ ರೀತಿಯಲ್ಲಿ ನಮ್ಮ ಸಂಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ. ಆದ್ದರಿಂದ ಇವತ್ತು ರಾಘವೇಂದ್ರ ಮಠ ಆಗಲಿ, ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಸ್ಥಾಪನೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟವರು ಅವರು. ಅದರೊಟ್ಟಿಗೆ ಬೇಜಾವರ ಸ್ವಾಮಿಗಳು, ಈಗ ನಾರಾಯಣ ಭಟ್ರು ಹೇಳಿದರು, ಬೇಜಾವರ ಸ್ವಾಮಿಗಳು ಪುತ್ತೂರಿಗೆ ಬಂದರೆ ನಮ್ಮ ರಾಘವೇಂದ್ರ ಮಠದಲ್ಲಿ ಇರೋದು. ರಾಮಕುಂಜ ಹೈಸ್ಕೂಲ್ನ ಕಲೆಕ್ಷನ್ಗೆ ಅವರಲ್ಲಿ ಬಂದು ಕೂತು 2 ದಿವಸ ಕೂತ್ಕೊಳ್ತಿದ್ರು. ಆಗ ಶೇಷಪರೆಗಳು ಬರ್ತಾ ಇದ್ರು. ಆಗ ನಾರಾಯಣ ಭಟ್ ಸ್ವಲ್ಪ ಕಡಿಮೆ, ಶೇಷಪರೆಗಳು ಬರ್ತಾ ಇದ್ರು. ಅಲ್ಲಿ ಕೂತ್ಕೊಂಡು ಎಲ್ಲರಿಗೆ ಜಿಎಲ್ಆಚಾರ್ಯ ಒಟ್ಟಿಗೆ ಎಲ್ಲರಿಗೆ ಹೇಳಿ ಗಳಿಸುವುದು ರಾಮಕುಂಜ ಇಷ್ಟೇ. ಆಗ ಬೇಜಾವರ ಸ್ವಾಮಿಗಳು ಒಟ್ಟಿಗೆ ಜಿಎಲ್ಆಚಾರ್ಯ ಇದ್ದುಕೊಂಡು ತುಂಬ 1 ಲಕ್ಷ 2 ಲಕ್ಷ ಎಲ್ಲ ಕಲೆಕ್ಷನ್ ಮಾಡಿ ಅಲ್ಲಿ ರಾಮಕುಂಜ ಶಾಲೆಗಳು ಎಲ್ಲರೂ ಊರಿನವರು ಬೇಜಾವರ ಸ್ವಾಮಿಗಳು ಬಂದ ಕೂಡಲೇ ಬರ್ತಾ ಇದ್ರು. ಅವರಿಗೆ ಕೇಳಿ ದುಡ್ಡು ಕೊಡ್ತಾ ಇದ್ರು. ಅವರೊಟ್ಟಿಗೆ ಈ ಜಿಎಲ್ಆಚಾರ್ಯರು ಕೂಡ ಸೇರಿಕೊಂಡು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ರು. ಅವರು ಎಲ್ಲಿವರೆಗೆ ಅಂದರೆ ಅವರಿಗೆ ಅಸೌಖ್ಯದಲ್ಲಿದ್ದರೂ ಕೂಡ ಗುರುವಾರ ದಿವಸ ಡ್ರೈವರ್ ಕೈಯಲ್ಲಿ ಹಿಡ್ಕೊಂಡು ಮಠಕ್ಕೆ ಬಂದು ಒಂದು ಸುತ್ತಾಕಿ ಹೋಗ್ತಾ ಇದ್ರು. ಆಗ ಅವರ ಮಿಸ್ಸಸ್ ಲೀಲಾವತಿ ಅವರು ಹೇಳ್ತಾರೆ, ನಾವು ಓಪನ್ ಎತ್ತುಲಿ ಅಂದರೆ ಆಗ ಈಗ ಕಣ್ಣು ಬಿಟ್ಟು ನೋಡ್ತಾರೆ. ಯಾಕಂದ್ರೆ ಅವರಿಗಾಗ ಇದು ಜ್ಞಾನಶಕ್ತಿ ಇರಲಿಲ್ಲ, ಆದರೂ ಈಗ ನೋಡಿ ಹೋಗ್ತಾ ಇದ್ರು. ಅಂತ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಜಿಎಲ್ಆಚಾರ್ಯರು ನಮ್ಮೊಟ್ಟಿಗಿಲ್ಲ. ಆದರೆ ಅವರ ತತ್ವ ಆದರ್ಶವನ್ನು ಎಲ್ಲರೂ ಇವತ್ತು ನೀವು ಹೇಳಿದ್ರಿ. ಅವರು ಮಾಡಿದಂಥ ಕೆಲಸವನ್ನು ಎಲ್ಲರೂ ಒಪ್ಪಲೇಬೇಕಾದ್ದು. ಪ್ರತಿಯೊಬ್ಬರೂ ಆ ಕೆಲಸಕ್ಕೆ ಅವರೊಟ್ಟಿಗೆ ಸೇರಿ ಈ ಕೆಲಸ ಮಾಡಿದರು. ಏಕೆಂದರೆ ಕರ್ನಾಟಕ ಸಂಘದಲ್ಲಿ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಆಗ ಅವರ ಅಧ್ಯಕ್ಷರು ಐತಪ್ಪ ನಾಯಕರು ಕಾರ್ಯದರ್ಶಿ ಆಗಿದ್ದರು. ನನ್ನನ್ನು ಘೋಷಣೆಕಾರಿ ಮಾಡಿದ್ರು. ಅವರೇ ಸ್ವತಃ ಹೋಗಿ ಕಲೆಕ್ಷನ್ ಮಾಡಿದ್ದಾರೆ. ನಮ್ಮೊಟ್ಟಿಗೆ ಬಂದರೆ ಹೋಗಿ ಕಲೆಕ್ಷನ್ ಇಷ್ಟು ಕೊಡಿ ಅಂದರೆ ಕೋಡಿ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಖರ್ಚಿಗಳು 19,000 ರೂಪಾಯಿ ಉಳಿತಾಯ ಆಗಿದ್ದು ನನಗೆ ಗೊತ್ತುಂಟು. ಅದರ 15,000 ರೂಪಾಯಿ 1,900 ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನಕ್ಕೆ ನಾವು ಕೊಟ್ಟಿದ್ದೇವೆ. ನಾವು 4,000 ಪುತ್ತೂರಿಗೆ ಕೊಟ್ಟಿದ್ದೇವೆ. ಐತಪ್ಪನಾಗಿ ಗೊತ್ತುಂಟು. ಐತಪ್ಪನಾಗಿ ನನ್ನದು ಕೇಳಿ ನೀವು ಅಲ್ಲಿ ದುಡ್ಡು ಕೊಟ್ಟರೆ ಯಾಕೆ ಅಂತೇಳಿ. ಹಾಗೆ ಅಲ್ಲಿ ದೊಡ್ಡ ಸಮ್ಮೇಳನ ನಡೀತಾ ಉಂಟು. ಅದಕ್ಕೆ ಬೇಕಾಗಿ ಜಿಎಲ್ಆಚಾರ್ಯರು ನನ್ನ ಹತ್ರ ಬಂದು ಹೇಳಿದರು, ನಾನು ಚಕ್ಕೆ ದಸ್ಕತ್ತಾಗಿ ಅಲ್ಲಿ ಕೊಟ್ಟೆ ಅಂತ ಹೇಳಿದೆ. ಆ ರೀತಿಯ ಅಂದರೆ ಯಾವುದೇ ಸಂಸ್ಥೆಗೆ
ಅವರಿಂದಾದಂಥ ಎಲ್ಲ ಸಹಕಾರವನ್ನು ಮಾಡುತ್ತಾ ಇದ್ರು. ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಲಿ, ಕರ್ನಾಟಕ ಸಂಘ ಆಗಲಿ, ಇವತ್ತು ಕಲಾರಂಗದವರು ಹೇಳಿದ್ರು. ಇವರು ನನಗೆ ಸರಿ ಗೊತ್ತು, ಅಲ್ಲಿ ಅಪ್ಪೊಂಬದೊಂದು ಸಾಹಿತ್ಯರು ಅವರು ನೇಮರಾಜರು ಜೇಲಾಚಾರ್ಯರು. ನೇಮರಾಜ ರಂಗಡಿಗೆ ಅವರು ಅಷ್ಟು ಶ್ರೀಮಂತರಾದರೂ ಕೂಡ ನೇಮರಾಜ ರಂಗಡಿಗೆ ಬರ್ತಾ ಇದ್ರು. ಬಂದು ಅಲ್ಲಿ ಕೂತುಕೊಂಡು ಮೂರು ಅವರು ಕೋಲರಲ್ಲಿ ಹೀಗೆ ಬಂದರು. ನೇಮರಾಜ ಇವರು ಅಪ್ಪೊಂಬರು ಕೋಲರ ಮೇಲವರು 3 ಜನ ಕೂತ್ಕೊಂಡು ಅಲ್ಲಿ ಒಂದು 4 ಗಂಟೆ ಮಾತಾಡಿ ಅವರು ಹೋಗುದಿತ್ತು. ಯಾಕಂದ್ರೆ ಅವರು ತನ್ನ ಅಂಗಡಿಗೆ ಬರಬೇಕು, ನನ್ನಲ್ಲಿ ಬರಬೇಕೆಂಬಂತ ಆಲೋಚನೆ ಅವರಲ್ಲಿ ಇರಲಿಲ್ಲ. ಯಾರಲ್ಲಿ ಕೂಡ ಅವರು ಹೋಗ್ತಿದ್ರು. ಈಗ ನನ್ನ ಅಂಗಡಿ ಬಂದ್ರೆ ಜಗನಿಗೆ ಹಾಕಿ ಮಾತಾಡಿ ದುಡ್ಡು ಕೊಟ್ಟು ಹೋಗ್ತಾ ಇದ್ರು. ನೀನು ಅಂಗಡಿ ಬಾ ಅಂತ ಕರ್ತಿಲ್ಲ ಅವರು. ಅಂತ ಒಳ್ಳೆಯ ನಿಯತ್ತಿನ ಮನುಷ್ಯ. ಅಂಥವರು ಇಂಥ ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಮಾಡಿದ್ದೀರಿ. ನನಗೊಂದು ನಾನು ಮೊನ್ನೆ ಹೇಳಿ ಇಷ್ಟು ಸಣ್ಣ ಇದರಲ್ಲಿ ಮಾಡಬೇಡಿ, ದೊಡ್ಡ ಮಟ್ಟದಲ್ಲಿ ಮಾಡಿ 1,000 ಜನರು ಸೇರಿಸುವಾಗೆ ಮಾಡಬೇಕಂದ್ರೆ ನನ್ನ ಮನಸ್ಸಿತ್ತು. ಆದರೆ ಇವರು ಅದನ್ನು ಮಾಡಿದ್ದಾರೆ. ಇನ್ನು ಮುಂದಕ್ಕಾದರೂ ಇದು ವರ್ಷದ ಒಳಗೆ ಎಲ್ಲ ಊರಿನವರಿಗೆ ಒಂದು ತಿಳಿವಾಗಿ ಅವರು ಮಾಡಿದ ಕೆಲಸಗಳು ಪ್ರತಿಯೊಬ್ಬರಿಗೆ ಗೊತ್ತಾಗುವ ರೀತಿಯಲ್ಲಿ ಒಂದು ದೊಡ್ಡ ಸಮ್ಮೇಳನದ ಕಾರ್ಯಕ್ರಮವನ್ನು ಮಾಡಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಆಚಾರ್ಯರವರ ಒಡನಾಡಿಯಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಧಾರ್ಮಿಕ ಮುಂದಾಳುಗಳಾದ ಓಪಸ್ ತಮಗೆ ಧನ್ಯವಾದಗಳು. ಇಂದಿನ ಈ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಶಿಕ್ಷಕರು ನಾರಾಯಣ್ ಭಟ್ ರಾಮಕುಂಜರವರು ಉತ್ತಮವಾಗಿ ವಿಷಯ ಮಂಡನೆಯನ್ನು ಮಾಡಿದ್ದೀರಿ ಸರ್. ತಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಆಚಾರ್ಯ ಶತಮಾನೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಇರುವಂತಹ ಶ್ರೀ ಪೂವಪ್ಪರವರು ಧಾರ್ಮಿಕ ಮುಂದಾಳುಗಳು ಸರ್. ತಮಗೆ ಕೂಡ ಅನಂತ ಧನ್ಯವಾದಗಳು. ಹಾಗೆ ಗೌರವ ಉಪಸ್ಥಿತರಿದ್ದಾರೆ ಸುಧನ್ನು ಆಚಾರ್ಯರವರು, ಉದ್ಯಮಿಗಳು ಬಲರಾಮ ಆಚಾರ್ಯರವರ ಮಗ ಸರ್. ತಮಗೆ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ ಹಾಗೂ ಎಲ್ಲ ಆಚಾರ್ಯ ಶತಮಾನೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಗೆ ಅವರ ಒಡನಾಡಿ ಅದೆಲ್ಲ ಸಿಗ್ಲಿಲ್ಲ, ಆದ್ರೂ ಕೂಡ ಅವರ ಮಕ್ಕಳಲ್ಲಿ, ಅವರ ಮೊಮ್ಮಕ್ಕಳಲ್ಲಿ ಅವರ ಗುಣವನ್ನು ನಾವು ನೋಡ್ತಾ ಇದ್ದೇವೆ. GL ಆಚಾರ್ಯ ಜನ್ಮ ಶತಮಾನೋತ್ಸವ ಸಮಿತಿಯವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.